ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರ್ಪಡೆಯಾದ ವಿಚಾರವಾಗಿ ಸಚಿವ ಸುನೀಲ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಜಗದೀಶ್ ಶೆಟ್ಟರ್ಗೆ ಎಲ್ಲಾ ರೀತಿಯ ಅವಕಾಶಗಳನ್ನು ಕೊಟ್ಟಿದೆ. ಅವಕಾಶ ಇಲ್ಲ ಎಂದಾದಾಗ ಪಕ್ಷಾಂತರ ಮಾಡುವುದು ಕಾರ್ಯಕರ್ತರ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಜಗದೀಶ್ ಶೆಟ್ಟರ್ ಅವರ ನಿಲುವಿನ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಕಳೆದ 30-40 ವರ್ಷದಿಂದ ಶೆಟ್ಟರ್ಗೆ ಪಾರ್ಟಿ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಪಕ್ಷ ಅವರಿಗೆ ಯಾವುದೇ ಅವಕಾಶವನ್ನು ಬಾಕಿ ಇಟ್ಟಿಲ್ಲ. ಜಗದೀಶ್ ಶೆಟ್ಟರ್ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಯಾವ ಲಾಭದ ನಿರೀಕ್ಷೆ ಇಟ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಜಗದೀಶ್ ಶೆಟ್ಟರ್ ಮರುಚಿಂತನೆಯನ್ನು ಮಾಡುವ ಅಗತ್ಯವಿತ್ತು. ಅವರ ಜೊತೆ ಕೆಲಸ ಮಾಡಿದ ನಮ್ಮಂತ ಎಲ್ಲ ಕಾರ್ಯಕರ್ತರಿಗೆ ಬೇಸರವಾಗಿದೆ. ಬಿಜೆಪಿ ಜಾತಿ ಆಧಾರಿತ ಪಕ್ಷವೇ ಅಲ್ಲ. ಬಿಜೆಪಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ ಎಂದು ಸುನೀಲ್ ಕುಮಾರ್ ಹೇಳಿದರು. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಇವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ಮುಖ್ಯಮಂತ್ರಿಗೆ ಅರ್ಹತೆ ಇದೆ ಅಂತ ಹೇಳ್ತಾರೆ. ಒಡೆದ ಮನೆಯ ಬಾಗಿಲು, ಮನೆ ಒಂದು 3 ಬಾಗಿಲು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು ಒಡೆದ ಮನೆ ಆಗಿದೆ. ಖಂಡಿತ ಜನ 5 ವರ್ಷದ ಕಾಂಗ್ರೆಸ್ಸಿನ ಆಡಳಿತವನ್ನು ನೋಡಿದ್ದಾರೆ. ಈ ಹಿಂದೆ ನಾವು ಅದಕ್ಕೆ ಈಗಾಗಲೇ ಹೇಳಿದ್ದೇವೆ, ಕಾಂಗ್ರೆಸ್ ಅಂತಂದರೆ ವಿನಾಶ, ಬಿಜೆಪಿ ಅಂತಂದರೆ ವಿಕಾಸ. ಈ ಘೋಷಣೆಯನ್ನು ಇಟ್ಟುಕೊಂಡೇ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ನವಭಾರತದ ನಿರ್ಮಾಣಕ್ಕೆ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಲಿಕ್ಕೆ ಕರ್ನಾಟಕದಲ್ಲಿ ಮೋದಿಯಲ್ಲಿ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ತೆಗೆದುಕೊಂಡಿದ್ದಾರೆ. ಬಿಜೆಪಿಗೂ ಕೂಡ ಎಂಟ್ರಿ ಮಾಡಿ ಬಂದು ಹೋಗಿದ್ರು. ಇವತ್ತು ಅವರಿಗೆ ಯಾರು ಜನ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಫಲಾನುಭವಿಯನ್ನು ಅವರು ಚುನಾವಣೆ ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ. ಈ ರೀತಿ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಪಾರ್ಟಿ ತುಂಬ ಜನರಿಗೆ ಕೊಟ್ಟಿದೆ. ಒಂದು ಬಾರಿ ಅವಕಾಶ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪಕ್ಷಾಂತರ ಮಾಡುವಂಥದ್ದು ಕಾರ್ಯಕರ್ತರ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನಾನು ಭಾವಿಸ್ತೇನೆ. ಜಗದೀಶ್ ಶೆಟ್ಟರ ನಿಲುವಿನ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ಕೇಳಿದರೆ, ಕಳೆದ 30-40 ವರ್ಷ ಎಲ್ಲದನ್ನೂ ಕೂಡ ಪಾರ್ಟಿ ಕೊಟ್ಟಿದೆ. ಇನ್ನೇನು ಕೊಡಲಿಕ್ಕೇನು ಬಾಕಿ ಇಲ್ಲ, ಎಲ್ಲದನ್ನೂ ಕೂಡ ಕೊಟ್ಟಿದೆ. ಅವರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಾಂಗ್ರೆಸ್ಸಿನಿಂದ ಇನ್ನೇನೇ ಲಾಭ ಆಗುತ್ತೋ ಅನ್ನುವಂಥ ನಿರೀಕ್ಷೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಒಂದು ಜಾತಿ ಆಧಾರಿತವಾದಂಥ ಪಾರ್ಟಿ ಅಲ್ಲವೇ ಇಲ್ಲ. ನಾವು ಎಲ್ಲ ಸಮುದಾಯವನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಹಲವು ಬಾರಿ ಹಲವರಿಗೆ ಅವಕಾಶಗಳನ್ನು ಪಾರ್ಟಿ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಹಾಗಂತೇಳಿ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ